ಕೊರೋನಾದಿಂದಾಗಿ ಜಗತ್ತು ಸ್ತಬ್ಧವಾಗಿದ್ದು WHO ಮಾರ್ಗಸೂಚಿಯ ಪಾಲನೆಯಿಂದ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ. ಇದೇ ಮಾರ್ಗಸೂಚಿ ಅನುಸರಣೆಯೊಂದಿಗೆ ಮಕ್ಕಳಿಗೆ ಯಾವುದೇ ಭೀತಿ ಇಲ್ಲದಂತೆ ಈ ಬಾರಿಯ SSLC ಪರೀಕ್ಷೆ ನಡೆಯಲಿದೆ ಅಂತ ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ. ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಹಯೋಗದಲ್ಲಿ ಶಾಸಕ ಸಂಜೀವ ಮಠಂದೂರು ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿನ ಸಂತ ವಿಕ್ಟರ್ಸ್ ಪ್ರೌಢಶಾಲಾ ಸಭಾಂಗಣದಲ್ಲಿ ನಡೆದಂತಹ SSLC ಪರೀಕ್ಷಾ ತಯಾರಿಯ ತಾಲೂಕು ಮಟ್ಟದ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಅವರು ಮಾತನಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಸಿ ಮತ್ತು SSLC ಪರೀಕ್ಷಾ ನೋಡಲ್ ಅಧಿಕಾರಿ ಜಯರಾಮ ಶೆಟ್ಟಿ ಪರೀಕ್ಷಾ ತಯಾರಿಗಳ ಬಗ್ಗೆ ಮಾಹಿತಿ ನೀಡಿದರು. ಹೈಕೋರ್ಟ್ ನಮಗೆ ಒಂದಷ್ಟು ಮಾರ್ಗದರ್ಶಿ ಸೂತ್ರಗಳನ್ನು ಹಾಕಿಕೊಂಡು ಪರೀಕ್ಷಾ ಮಂಡಳಿ ಸುಸೂತ್ರವಾಗಿ ಆ ಪರೀಕ್ಷೆಗಳನ್ನು ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದೆ. SOP ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತೇಳಿ ಕೊಟ್ಟಿದೆ. ಪ್ರಮಾಣೀಕೃತ ಕಾರ್ಯಾಚರಣಾ ವಿಧಾನವನ್ನು ಅನುಸರಿಸಿ ಮಾಡಿ ಅಂತೇಳಿ ಉಲ್ಲೇಖ ಮಾಡಿದರು. ಬಹುಶಃ DO ಅದನ್ನೆಲ್ಲವನ್ನು ಹೇಳಿದ್ದಾರೆ. ಏನೇನು ತುಂಬ ಇದೆ, DO 5-6 ಪೇಜ್ ಇದೆ. ಅದರಲ್ಲಿ 5-6 ಪೇಜ್ ಇದೆ. ಯಾಕಂದರೆ ಮಕ್ಕಳಿಗೆ ಯಾವುದೇ ಒಂದು ಕೊರೋನಾದ ಭೀತಿ ಇಲ್ಲದೆ ಮತ್ತೊಮ್ಮೆ COVID-19 ವೈರಸ್ ಅವರಿಗೆ ಹರಡಬಾರದೆನ್ನುವ ದೃಷ್ಟಿಯಿಂದ ಆ ಒಂದು SOPಯನ್ನು ನಮಗೆ ಮಾರ್ಗದರ್ಶಿ ಸೂತ್ರವನ್ನು ನಮ್ಮ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಮತ್ತು ಸರ್ಕಾರ ನಮಗೆ ಕೊಟ್ಟಿದೆ. ಅದರ ಆಧಾರದಲ್ಲಿ ಈ ಒಂದು ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಶಿಕ್ಷಣ ಇಲಾಖೆಯ ಸುಂದರಗೌಡ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡು, ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ಮಾಗದೇವಸ್ ಚರ್ಚಿನ ಧರ್ಮಗುರು ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ, DDPI ಮಲ್ಲೇಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು.